ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಇವರ ಆಶ್ರಯದಲ್ಲಿ ಸಿಂಡ್ ವಾಹನ ಮೇಳ 2019 ಯಶಸ್ವಿಯಾಗಿ ನಡೆದಿದೆ. ಇಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹನುಮಾನ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಪಿ ವಿಲಾಸ್ ನಾಯಕ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಟೋಮೊಬೈಲ್ಸ್ ಕ್ಷೇತ್ರ ಸ್ವಲ್ಪ ಕುಸಿತ ಕಂಡಿದ್ರು, ಇನ್ನು ಮುಂದಿನ 6 ತಿಂಗಳಲ್ಲಿ ಚೇತರಿಸಿಕೊಳ್ಳುತ್ತೆ. ಭವಿಷ್ಯದ ದಿನಗಳಲ್ಲಿ ವಾಹನಗಳ ಖರೀದಿ ಪ್ರಕ್ರಿಯೆಗಳು ದೇಶದಲ್ಲಿ ಯಾವ ರೀತಿ ನಡೆಯಬಹುದು ಎಂದು ವಿವರಿಸಿದರು. ಜೊತೆಗೆ ಕನಸಿನ ವಾಹನಗಳನ್ನು ತೆಗೆದುಕೊಳ್ಳಲು ಗ್ರಾಹಕರಿಗೆ ಅವಕಾಶಗಳನ್ನು ನೀಡುವ ಮೂಲಕ ಸಾಲ ನೀಡುವ ಮುಖಾಂತರವಾಗಿ ಸಿಂಡಿಕೇಟ್ ಬ್ಯಾಂಕ್ ಹಲವು ಯಶಸ್ವಿ ಹೆಜ್ಜೆಯನ್ನಿಟ್ಟಿದೆ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭ ಮಾತನಾಡಿದ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಪ್ರಬಂಧಕರಾದ ಭಾಸ್ಕರ್ ಹಂದೆ ಅವರು, 2 ದಿನಗಳ ಆಟೋ ಎಕ್ಸ್ಪೋ ಮುಕ್ತಾಯವಾಗಿದೆ. 2 ದಿನಗಳಲ್ಲಿ ನಾವು 30 ಸಾಲ ಮಂಜೂರಾತಿಯನ್ನು ಸ್ಥಳದಲ್ಲೇ ನೀಡಿದ್ದೇವೆ. ಸುಮಾರು 2 ಕೋಟಿಯವರೆಗೆ ನಾವು ಈಗಾಗಲೇ ಶುಭಾರಂಭವನ್ನು ಮಾಡಿದ್ದೇವೆ. ಯಶಸ್ವಿಯಾಗಿ ನಡೆದ ಈ ವಾಹನ ಮೇಳಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟ ಡೀಲರ್ಸ್ಗಳ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಜೊತೆಯಾಗಿರುತ್ತದೆ ಎಂದು ಹೇಳಿದರು. Shri Bhaskar Hande ji, Madam Sujata Nayak sir, dignitaries of the dais, fellow dealers, friends, customers, clients of Syndicate Bank. It gives me immense pleasure to stand before you on this occasion, especially in this particular sector, which is probably the 4th largest sector in this country, contributing 7.9% of the total GDP of our economy and 49% of manufacturing GDP. Our country today probably would be going bit sluggish on automobile, but if you see the entire world, this sluggishness is not only for our country. The sluggishness there in the entire world, and probably we are going through the kind of recession, world recession, which is possible today. So what should we do? When bankers like Syndicate Bank have already taken a lead in trying to solve this particular problem of probably instigating you all to bring this cycle back by pumping in enough capital into this particular juncture, wherein you guys will have this inspiration of buying something of your own, probably an automobile or something else, and this should probably bring the cycle back in track. I heard that they had a target of achieving 16 crore worth of loans this particular mela today. They might be reaching this particular target in next few days. But then what is the responsibility of us as dealers over here? ಇಲ್ಲಿರುವಂಥ ಹಲವಾರು ಡೀಲರ್ ಪ್ರಿನ್ಸಿಪಲ್ಸ್ಗಳು, ಅದೇ ರೀತಿ ಎಲ್ಲ ಸ್ಟಾಫ್ಗಳಲ್ಲಿ ಒಂದು ರೀತಿ ಚಿಕ್ಕ ಹೆದರಿಕೆ ಇದೆ. ಕಳೆದ 2-3 ವರ್ಷಗಳಿಂದ ಯೋಚನೆ ಮಾಡಿದ್ರೆ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಜನರಲ್ಲಿ ಗಾಡಿ ತಗೊಳ್ಬೇಕು ಅಥವಾ ಹೊಸ ಗಾಡಿ ಪಡ್ಕೋಬೇಕು ಅನ್ನೋಂಥ ಮನೋಭಾವನೆ ಕಮ್ಮಿ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಹುಡ್ತಾ ಇದೆ. ಆದರೆ ಅವ್ರಿಗೆ ಹೇಳಬೇಕು, ಇದೆಲ್ಲ ಒಂದು ಸೈಕಲ್ಲು. ಈ ಸೈಕಲ್ ಹೇಗೆ ಬೆಳೀತದೆ ಅಂತ ಕೇಳಿದರೆ, ಇವತ್ತು ಈ ರಿಸೆಷನ್ನಿಂದ, ವರ್ಸ್ಟ್ ಕಂಡೀಷನಿಂದ ನಾವು ಸ್ವಲ್ಪ ಮೇಲ್ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು. ಮೆಲ್ಲ ಮೆಲ್ಲ ಇನ್ನೊಂದು 6 ತಿಂಗಳಲ್ಲಿ ವಾಪಸ್ ಈ ಸೈಕಲ್ ಮುಂದೆ ಹೋಗುತ್ತೆ. ಆದರೆ ನೀವೇನು ಮಾಡ್ಬೋದು? ನಿಮ್ಮ ಡೀಲರ್ಶಿಪ್ಪಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ಇನ್ನಿಷ್ಟು ಮಾರ್ಕೆಟಿಗೆ ಹೋಗಿ ಮಾರ್ಕೆಟಲ್ಲಿರೋ ಅಂಥ ಪ್ರತಿಯೊಂದು ಲೀಡನ್ನು ಕನ್ವರ್ಟ್ ಮಾಡೋ ಅಂಥ ಕೆಲಸ ಇವತ್ತಿನ ದಿನ ಇಲ್ಲಿರೋ ಅಂಥ ಸ್ಟಾಫ್ಗಳು ಮಾಡಿದಲ್ಲಿ
ಸಿಂಡಿಕೇಟ್ ಬ್ಯಾಂಕ್ ಅಂತ ಫಿನಾನ್ಷಿಯರ್ ನಿಮ್ಮೊಟ್ಟಿಗಿದ್ದಾರೆ. ನಾವೆಲ್ಲ ಯೋಚನೆ ಮಾಡಬೇಕು, ಇವತ್ತು ಬ್ಯಾಂಕ್ಗಳು ಸಾಲ ಕೊಡದೇ ಇರೋದು ಹೇಗೆ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಇನ್ನಷ್ಟು ಸಾಲ ಹೇಗೆ ಕೊಡೋದು ಅಂತೇಳಿ ಯೋಚನೆ ಮಾಡುವಂಥ ಸಿಂಡಿಕೇಟ್ ಬ್ಯಾಂಕ್ ನಮ್ಮೊಟ್ಟಿಗಿರುವಾಗ ಹೆದರುವಂಥ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಗೆಳೆಯರೆ, ನಾವೆಲ್ಲ ಈ ವರ್ಸ್ಟ್ ಪೀರಿಯಡನ್ನು ಓವರ್ಕಮ್ ಮಾಡಾಗಿದೆ. ಮೆಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್ ಆಗಲಿ, ಅದೇ ರೀತಿ ಆಟೋಮೊಬೈಲ್ ಸೆಕ್ಟರ್ ಆಗಲಿ ಉನ್ನತಿಯನ್ನು ಇನ್ನೊಂದು 5-6 ತಿಂಗಳಲ್ಲಿ ಪಡೀತದೆ. ಆದರೆ ಜನರ ಮನೋಭಾವನೆ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಮೆಟ್ರೋಸಲ್ಲಿ ಈಗಾಗಲೇ ಓನರ್ಶಿಪ್ಪಿಂದ ಲೀಸ್ ಮಾಡಲಿಗೆ ಜನರ ಮೈಂಡ್ಸೆಟ್ ಬದಲಾಗ್ತಾ ಇದೆ. ಜನರು ಗಾಡಿಯನ್ನು ಓನ್ ಮಾಡೋಕ್ಕಿಂತ ನಾವು ಲೀಸ್ ಪಡೆಯೋಣ ಅನ್ನೋವಂಥ ಯೋಚನೆಗೆ ಹೋಗ್ತಾ ಇದ್ದಾರೆ. ಆದರೆ ಈ ಟೈರ್ 3 ಆ್ಯಂಡ್ ಬಿಲೋ ಇರೋ ಸಿಟೀಸ್ಗಳಲ್ಲಿ ಓನರ್ಶಿಪ್ ಇನ್ನೊಂದು 10 ವರ್ಷ 15 ವರ್ಷ ಉಳಿತದೆ. ಅದರಿಂದ ಇಲ್ಲಿರುವಂಥ ಡೀಲರ್ಸ್ಗಳಿಗೆ ಪ್ರಾಯಶಃ ಇನ್ನೊಂದು 15 ವರ್ಷಕ್ಕೆ ಹೆದರುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲ ಮುಂದಿನ ದಿನಗಳಲ್ಲಿ ಈ ಚೇಂಜಸ್ಗಳೊಂದಿಗೆ ನೀವು ಚೇಂಜ್ ಆದಲ್ಲಿ 5 ವರ್ಷದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರುತ್ತೆ, ಇನ್ನೊಂದು 6-7 ವರ್ಷದಲ್ಲಿ ಪ್ರಾಯಶಃ ಈ ಡೀಲರ್ಶಿಪ್ ಅನ್ನೋದು ಶೋರೂಮ್ ಫಾರ್ಮ್ಯಾಟಿಂದ ಹೊರಗೆ ಬಂದುಬಿಟ್ಟು ಇಂಟರ್ನೆಟ್ ಫಾರ್ಮ್ಯಾಟಿಗೆ ಹೋಗ್ಬೋದು. ಅದೇ ರೀತಿ ಇಲ್ಲಿ ಕೂತ್ಕೊಂಡು ಲೋನ್ ಪ್ರೊಸೆಸ್ ಮಾಡೋ ಜಾಗದಲ್ಲಿ ಇನ್ನೊಂದು 5 ವರ್ಷ ಹೋದರೆ ಮೋಸ್ಟ್ಲಿ ಮನೇಲಿ ಕೂತ್ಕೊಂಡು ಆನ್ಲೈನಲ್ಲೇ ಲೋನ್ ಪ್ರೊಸೆಸ್ ಆಗುವಂಥ ಕಾಲಕ್ಕೆ ನಾವು ಮುಂದಿನ ದಿನದಲ್ಲಿ ಬರ್ತೀವಿ. ಆ ಎಲ್ಲ ಕಾಲದಲ್ಲೂ ನೆನ್ಪಿಡ್ಕೋಬೇಕು, ಮುಂದಿನ ವರ್ಷದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮತ್ತೊಂದು ಫಾರ್ಮ್ಯಾಟಲ್ಲಿ ಹೊರಗೆ ಬರುತ್ತೆ. ಆ ಫಾರ್ಮ್ಯಾಟಲ್ಲೂ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನನಗೆ 2 ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ನಮ್ಮ 2 ದಿನಗಳ ಈ ಆಟೋ ಎಕ್ಸ್ಪೋ 7 ಗಂಟೆಗೆ ಮುಕ್ತಾಯ ಹಂತಕ್ಕೆ ಬರಲಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಕ್ಲೋಸಿಂಗ್ ಸೆರೆಮನಿ ಅನ್ನು ನಾವು ಮಾಡಿದ್ದೇವೆ. ಈ ಕ್ಲೋಸಿಂಗ್ ಸೆರೆಮನಿ ಅನ್ನುವಂಥದ್ದು ಉದ್ದೇಶ ಏನಂತ ಹೇಳಿದರೆ, ನಮಗೆ ಈ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಥ ಡೀಲರ್ಸ್ ಅವರ ಒಂದು ವ್ಯೂಸ್, ಅವರ ಒಂದು ಅಭಿಪ್ರಾಯಗಳನ್ನು ತಗೊಳ್ಬೇಕನ್ನುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕ್ಲೋಸಿಂಗ್ ಸೆರೆಮನಿ ಅಂತ ಮಾಡಿದ್ದು. ಇಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಡೀಲರ್ಸಿಗೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ಖಂಡಿತವಾಗಿಯೂ ನಾವು ಕೂಡ ಭರವಸೆ ಕೊಡ್ತಾ ಇದ್ದೇವೆ. ಹೀಗೆ ಮುಂದೆ ಹಲವಾರು ವರ್ಷಗಳ ಕಾಲ ಹೀಗೆ ನಾವು ಆಟೋ ಎಕ್ಸ್ಪೋವನ್ನು ಉಡುಪಿನಲ್ಲಿ ವಿಜೃಂಭಣೆಯಿಂದ ನಾವು ಮಾಡ್ತೇವೆ ಅಂತ ನಿಮಗೆಲ್ಲರಿಗೂ ಅಶ್ಯೂರೆನ್ಸ್ ಕೊಡ್ತೇನೆ. ವಿಲಾಸ್ ನಾಯ್ಕರವರು ಹೇಳಿದಾಗೆ, ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಶ್ರೀ ವಿಲಾಸ್ ನಾಯ್ಕ ಅವರು ಹೇಳಿದಾಗೆ, ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ಸೆಂಟಿಮೆಂಟ್ಸ್ ಸ್ವಲ್ಪ ಕಡಿಮೆ ಇದರಲ್ಲಿ ಉಂಟು. ಆದರೆ ಅದೀಗ ಚೇತರಿಸ್ಕೊಳ್ಳಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದರೆ ನಿನ್ನೆ ಮತ್ತು ಇವತ್ತಿನ ಈ 2 ದಿನಗಳ ಎಕ್ಸ್ಪೋದಲ್ಲಿ ಸಾಧಾರಣ 30 ಸಾಲಗಳನ್ನು ನಾವು ಆನ್ ದ ಸ್ಪಾಟಲ್ಲಿ ಆಲ್ರೆಡಿ ನಾವು ಸ್ಯಾಂಕ್ಷನ್ ಮಾಡಿ ಆಗಿದೆ. ಸುಮಾರು 2 ಕೋಟಿ ಮೊತ್ತದವರೆಗೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದರ ಜೊತೆಗೆ ನಮಗೆ ಸಾಕಷ್ಟು ಲೀಡ್ಸ್ ಬಂದಿದ್ದಾವೆ, ಅಂದರೆ ವಿಚಾರಣೆಗಳು ಬಂದಿದ್ದಾವೆ. ಈ ವಿಚಾರಣೆಗಳು ಈ ಲೀಡ್ಸ್ ಏನಿದ್ದಾವೆ ಇದನ್ನು ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಇನ್ನೊಂದು 3 ತಿಂಗಳು ಸತತವಾಗಿ ಇದರ ಬಗ್ಗೆ ಕಾರ್ಯನಿರ್ವಹಿಸಲಿದ್ದಾರೆ. ಆ ಎಲ್ಲ ಲೀಡ್ಸ್ ಬಿಸ್ನೆಸ್ಸಿಗೆ ಇಲ್ಲಿರುವಂಥ 12 ಡೀಲರ್ಸ್ಗಳಿಗೆ ಆ ಬಿಸ್ನೆಸ್ ಬರುವಂಥದ್ದು. ಸಿಂಡಿಕೇಟ್ ಬ್ಯಾಂಕ್ ಸಾಲವನ್ನು ಕಂಟಿನ್ಯೂ ಮಾಡ್ತದೆ ವೆಹಿಕಲ್ ಲೋನ್ಸ್ ರೂಪದಲ್ಲಿ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಏನಂತ ಹೇಳಿದರೆ, ಇವತ್ತು 2 ದಿನಗಳ ಕಾಲ ನೀವು ಏನು ಶಾಪ್ಸ್ ಕೊಟ್ಟಿರ್ತೀರೋ ಅಥವಾ ರಿಯಾಯಿತಿಗಳನ್ನು ಕೊಟ್ಟಿರ್ತೀರೋ ಅದನ್ನು ಇನ್ನೂ ಒಂದು 3 ತಿಂಗಳವರೆಗೆ ಹೀಗೆ ನೀವು ಕಂಟಿನ್ಯೂ ಮಾಡಿದರೆ, ವಿಲಾಸ್ ನಾಯ್ಕರವ್ರು ಹೇಳಿದಾಗೆ ಈ ಆಟೋ ಸೆಕ್ಟರ್ ಏನಿದೆ, ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಏನಿದೆ, ಅದು ಸಾಕಷ್ಟು ಬೇಗನೆ ಪುನರ್ಚೇತನಗೊಳ್ಳಲಿದೆ ಅನ್ನುವಂಥ ನನಗೆ ಆಸೆ ಇದೆ. ಡೀಲರ್ಸ್ ಎಲ್ಲರೂ ಬಹಳಷ್ಟು ಶ್ರಮಪಟ್ಟು 2 ದಿನಗಳ ಕಾಲ ನಮ್ಮ ಸಿಂಡಿಕೇಟ್ ಬ್ಯಾಂಕಿನ ಜೊತೆಗೆ
ನೀವು ಸಹಕರಿಸಿದ್ದೀರಿ. ಇದು ಟ್ರಯಾಂಗ್ಯುಲರ್ ಇದ್ದ ಹಾಗೆ, ತ್ರಿಕೋಣ ಇದ್ದ ಹಾಗೆ. ಟಾಪ್ನಲ್ಲಿ ಕಸ್ಟಮರ್ ಇರ್ತಾನೆ ತ್ರಿಕೋಣದಲ್ಲಿ, 2 ಸೈಡ್ಗಳಲ್ಲಿ, ಒಂದು ಸೈಡು ಡೀಲರ್ಸ್ ಇರ್ತಾರೆ, ಒಂದು ಸೈಡು ಬ್ಯಾಂಕ್ ಇರ್ತದೆ. ಈ 3 ಜನ ಒಂದೇ ಸ್ಪಾಟ್ನಲ್ಲಿ, ಒಂದೇ ಜಾಗದಲ್ಲಿ ಸೇರಿಕೊಂಡಾಗ ಎಲ್ಲರ ಕೆಲಸವೂ ಸುಲಭ ಆಗ್ತದೆ. ಗ್ರಾಹಕನಿಗೆ ತನ್ನದಾದಂಥ ವೆಹಿಕಲನ್ನು ಇಮ್ಮಿಡಿಯೇಟಾಗಿ ಚೂಸ್ ಮಾಡ್ಬೋದು, ಡೀಲರಿಗೆ ಇಮ್ಮಿಡಿಯೇಟಾಗಿ ವೆಹಿಕಲ್ ಡೆಲಿವರಿ ಮಾಡ್ಬೋದು, ಬ್ಯಾಂಕ್ನವರಿಗೆ ಇಮ್ಮಿಡಿಯೇಟಾಗಿ ಸಾಲ ಸ್ಯಾಂಕ್ಷನ್ ಮಾಡ್ಬೋದು. ಆದ್ದರಿಂದ ಈ ತ್ರಿಕೋಣ ಏನಿದೆ ಇದು ಒಂದು ಬಾಂಧವ್ಯದವನ್ನು ಗುರುತಿಸ್ತದೆ. ಇದು ಹೀಗೆ ಇದಕ್ಕೂ ಇನ್ನೂ ಕೂಡ ಮುಂದರಿತದೆ. ನನ್ನ ಡೀಲರ್ಸ್ ಇಲ್ಲಿ ನೆರೆದಿರುವಂಥ 12 ಜನ ಡೀಲರ್ಸಿಗೆ ನನ್ನ ಹೃತ್ಪೂರ್ವಕವಾದಂತಹ